ಎಂತ ಅವಸ್ಥೆ ಮಾರೆ. ಅಷ್ಟು ಒಳ್ಳೆ ಮೀಸೆ ಉಂಟು, ಇಷ್ಟು ಒಳ್ಳೆ ಉಡುಗೆ ತೊಡುಗೆ ಉಂಟು, ಚಿನ್ನದಂತ ಮುಖ ಉಂಟು, ಒಳ್ಳೆ ತಲೆಗೂದಲುಂಟು, ಬಾಯಿ ಬರುವುದಿಲ್ಲ. ಬಾಯಿ ಬರುವುದಿ
ಹೋಗಿದ. ಇದು ಬಾಯಿ ಬರದ್ದು ಮಾತ್ರ ಅಲ್ಲ, ಭಾಷೆಗೆಟ್ಟ ಸಂದೇಶ ಹೋಗಿದ. ಸಂದೇಶ ಬಂದಿದೆ ಕಾಣ್ತದೆ. ಆಮಂತ್ರಣ ಹೇಳಿ. ಆಮಂತ್ರಣ. ಸಂದೇಶ ಬೆಳ್ಳೂರಿಗಾಗಿ ಬಂತ. ಪಾತೆರಿಯರ ಬರಂದತ್ ಮುಲ್ಪ ಶಬ್ದದ ಮಿತಿ ಉಂಡ. ಮೆಲ್ಲವಾತೆರಡು ಜೋರುವಾತೆರಡು ಒಂದು ಹದಾಕೆ ಮಾತಾಡ್ಬೋದು. ಏನು ಹೆದರಿಕೆ ಆಗುದೇನು ನೀವು? ಎಂಕ್ಲನ ಊರುಡು ಗಟ್ಟಿ ಬಾತಿರ್ನಲ್ಲಿ ತಂದು ಪೋಪಿರು ಮತ್ತೆ ಹೋಗ್ಬೇಕು. ಕತ್ತಲಗೋಣೆಯಲ್ಲಿ ಹಾಕ್ತಾರ, ದಂಡ ಕೇಳ್ತಾರ. ಅವಳಂಗೆ ಮಿತ್ತಿ ಅನ್ಪುಣೆಯನ್ನು ದೀತ ಎಂಕ್ಲನ ಊರು. ಆ ಮಿತ್ತಿರ್ದು ಗಟ್ಟಿ ಅಲ್ಲ ಮಾತಾಡ ಮತ್ತೊಂದು ಹೋಪಿನ ಪುರ್ಸತ್ ಬರೆಯಾರೆ. ಇವತ್ತು ನಮ್ಮ ಒಡೆಯಲ್ಲಿ ಅನುಮತಿ ಪಡೆದಿದ್ದಾರೆ. ಅಂಚ ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಮುಲ್ಪದ ಕ್ರಮ ಇಂಚಂದು ಗೊತ್ತಿತ್ತು. ಏರಿಸು. ಪಾತೆರಿಯರ ಗೊತ್ತುಂಟು. ಏರಿಸಬಹುದು. ಅನಾದಿ ಕಾಲದ ಗಟ್ಟು ಪೂರ್ವ ಕಾಲದ ಪದ್ಧತಿ ಪ್ರಕಾರ ಅಪ್ಪಾಜಿ ಬರಟಿಯಾರು ಕುಲುಡದು ಯೋಚನೆ ಅವನಿಗೆ ಬಡಿದಿಜ್ಜತ್ತ ಅವನ ವೇಚನ ಮಂಡೆ ಯೋಚನೆ ಬಿದ್ದಾಡಿಯೇ ಬೊಬ್ಬರಿನ ಸಂತಾನವ ಪಂಜುರ್ಲಿ ಸಂತಾನ. ಇನ್ನು ಸ್ಟೈಲ್ ಮಾರಾಯ. ಇದು ಯಾವ ಯಾವ ಶೈಲಿ ಮಾರಾಯ. ಶೈಲಿ ತೌಳವ ತುಳುವನ ತುಳುವ ತುಳು ಎತ್ತು ಬರಿಕೆ. ನಿಮ್ಮಲ್ಲಿ ಏನೆಲ್ಲ ಉಂಟು? ಸೀಂತ್ರಿ ಮಾತಾಡೋ ಜಾಗ್ರತೆ ಗೊತ್ತಾಣ. ಸೀಂತ್ರಿ ಅಲ್ಲ, ಸಪುರ ಸೀಂತ್ರಿ ಉಂಟು ನಮ್ಮಲ್ಲಿ. ತುಳುನಾಡು ವೈದಿನಿ. ಸರಿ. ವೀರವರ್ಮೆ ಅನ್ಪಿಲ್ಲ ಕಬುದಾರ್. ಈರುವರ್ಮೆ ಅಲ್ಲ, ವೀರವರ್ಮೆ ವರ್ಮೆ ಗೊತ್ತಾಣತ್ತ. ಸರಿ. ಈ ಟಿವಿ ತೂನಾಗಲ್ಲ ಗೊತ್ತಾಯ್ತ. ನಾನು ನೋಡುವುದೇ ಇಲ್ಲ ಅದನ್ನೆಲ್ಲ. ಈ ದೃಶ್ಯ ಸಾ ಉಂಟು ಅದರಲ್ಲಿ. ಈ ಗತ್ತು ಗಾಂಭೀರ್ಯ ಇದನ್ನೆಲ್ಲ ನೋಡುವುದೇ ಇಲ್ಲ ನಾನು. ಅಂತ ನನಗೆ ಕೂಡುವುದಿಲ್ಲ, ಸಾಧ್ಯ ಆಗುದಿಲ್ಲ. ಪ್ರಾಯ ಒಂದು ಹೊತ್ತು ಮದಿಮೆ ಆತಿ ದಾಯಿ ಅತಿಜಿಕ್ಕೇನು ಯಾಕಾಗಲಿಲ್ಲ? ಮದಿಮೆ ಆಯ್ರ ಪ್ರಾಯ 21 ಮದಿಮೆ ಆವಲ್ ಅಂಡ್ ಅಜ್ಜರು ಮಲ್ತೀತಿ ನಾವು 25 ಮದಿಮೆ ಆವಲ್. ಈಗ ಅಜ್ಜ ಮಾಡಿಟ್ಟದ್ದನ್ನು ನೀನು ಮದುವೆ ಆಗುದಾ? ಅಜ್ಜರು ಮಲ್ತಿನ ಆಸ್ತಿ ಇತ್ತಂಡು, ಅಮ್ಮೆರು ಮಲ್ತಿನ ಆಸ್ತಿ ಇತ್ತಂಡು 25 ಮದಿಮೆ ಆವಲ್. ನಮ್ಮನ್ನ ಗರ್ಭನ ನಮ್ಮಪ್ಪ ಕರಿಯು ಏನಿಲ್ಲ ಅಂಚೆತ್ತ ಕರ್ತೊಂದುಲ್ಲ ಸುಮಾರು ಕಟ್ಟಿಟ್ಟು ನಾಡಿ ಪೊರ್ಲುದ ಪುಣ್ಣಿತ್ತು ಅಣ್ಣ ಮನಸ್ಸಿಗೆ ಸಮಾಧಾನ ಇಜ್ಜಿ ಐನು ತುನಗೆ ನನ್ನ ಮನಸ್ಸಿಗೊಂದು ಬತ್ತು ನನಂಜೆಂಚು ನೇರ್ತ ಪೊರ್ಲುದ ತಿಕ್ಕಂಡೆ ಇಂದ ಪಕ್ಕಡೆ ವ್ಯರ್ಥ ಆಗ್ಬಿಡತ್ತ ಕುಟಂಜನು ತುಯ್ಯ ಆತನಿಗೆ ನನ್ನ ಮನಸ್ಸು ಬರ್ತನೆ ನನಂಜೆಂಚು ಐನು ತುಯ್ಯ ಆತನಿಗೆ ಕುಟಲ ಅಂಚನೆ ಬರ್ತೇನೆ ಆತನ ಗಂಡಿಕೆಲ್ಲ ನಾವು ಓಲೆ ಬತ್ತು ಸ್ವಯಂವರ ಬರಡು ಬಂಡೇರಿ ಬಣ್ಣಗನ ಎದಕ್ಕೇನಾರಿ 8 ಜನ ಪೊರ್ಲುದ ಪೊಣ್ಣುಲಿತ್ತೆ 14 ಮನಸ್ಸು ಅನ್ನ ಆಯ್ಜಿ ದಾಯಿಗೆ ನನಗೆ ಒಂದು ಸುಲಭ ಆಗುತ್ತಿತ್ತು. ನೀನು ಅಲ್ಲಿಲ್ಲೇ ಆಗಿ ಆಚೆ ಹೋಗ್ತಿದ್ದರೆ ಬದ್ನಾಯ್ಜಿ ದಾಯಿಗೆ ಬೇಲದಕ್ಕಲೆ ಈತ ಬರ್ಲು ನನ್ನ ರಾಜಕುಮಾರಿ ಅಂಚಪ್ಪಾಲು. ಅಯ್ಯೋ ನಿಗಂಟದ ವೈದಿ ಖಾಲಿ ವಾದ್ಯರು ಮಾತ್ರ ವ್ಯವಸ್ಥೆ ಇರ್ದಾಲ ಉಂಟ. ಕುಳಿತುಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಉಂಟು. ಉಂಟು ಬಾಯ್ಡ ವಾದ್ಯರು ಸುಧಾರ ನಡಪಲಕ ತೋಜುನತ್ತು 4 ಕಾರ್ಡು ನಡಪಲಕ ತೋಜು. ಹೇಗೆ ನೀವು ಹೇಗೆ ಏನು ಎಂತ ಕಾರಣ ಉಂಟು. ಹಾಗೆ ಅಲ್ಲ ಅದು. ಈಗ ಕೆಲವರಿಗೆಲ್ಲ ತುಂಬಾ ಹೊತ್ತು ಎತ್ತರದ ಮನೆಯಲ್ಲಿ ಕುಳಿತು ಬಿಟ್ರೆ ಸ್ವಲ್ಪ ಹೊತ್ತಾಗುವಾಗ ಕಾಲು ಊತ ಬರ್ತದೆ. ಮತ್ತೆ ಅದಕ್ಕೆ ಬೇಕಾಗಿ ರತ್ನನ ಕಂಬಳಿ ಅದು ಈಜೆಪ್ಪು ಬೇಡ ಮಲ್ಲ ಕೊಡ್ತಿದ್ದಾರೆ ಮೇರು ಹೊಲ್ಪದವರು ಮಲ್ಲ ವಿಷಯದವರು. 6 ಜನ ಹೊಲ್ಪದಾರು. ನಿನಗೆ ಯಾಕೆ ಮಾರೆ ಮೊನೆ ತುನಗ ಬಿದೇವ್ರದಾಗ ಲಗದೋಜು. ಹೌದು, ಬೇರೆಯವರನ್ನು ಬಿದೇವ್ರದಾಗ ಇಲ್ಲ ಕೂಡ ಅದು ಊರ್ದಾಗ್ಲೇ ಪಂಡಿತಂದಿಲ್ಲ ಕಮಲ್ ಬರ ಪುಣ್ಯ. ಅದಷ್ಟು ಸುಲಭ ಅಲ್ಲ. ಇಲ್ಲಿ ಮದುವೆ ಆಗಬೇಕಿದ್ರೆ ಕ್ರಮ ಉಂಟು. ಕ್ರಮ ಅಂದು ಚಪ್ಪಣ್ಣ ಬಿಲ್ಲತ್ತಿಯನ್ನು ಮದುವೆ ಆಗುದಿಲ್ಲ. ಗೊತ್ತುಂಟು ಎಂತದು? ನಾನು ವಿದೇಶಕ್ಕೆ ಎಷ್ಟೋ ಸಲ ಹೋಗಿ ಬರ್ತಾ ಇರ್ತೇನೆ, ಗೊತ್ತಾಯ್ತಾ? ಇವನು ಗಾಳ ಹಾಕುದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಎಲ್ಲಿಯಾದ್ರು ಅಂತ. ಎನ್ನೆಲ್ಲ ಐದಾರು ಬಾರ ಪುರ್ಸೋತಿದ್ದು ಅಲ್ಲ, ಹೋಗ್ಲಿಕ್ಕೆ ಗೊತ್ತಿಲ್ಲ. ಇದು ಸರಿ ಇಲ್ಲ. ಸರಿ ಎಲ್ಲ ಸರಿಬೇಕು, ಹೋಗ್ಬೇಕಾದ್ರೆ ಸುಲಭ ಆಗುದಿಲ್ಲ.
ಬಂದಾಗಿ ಎಷ್ಟು ಹೊತ್ತಾಯ್ತು? ಸ್ವಲ್ಪ ಹೊತ್ತಾಯ್ತು. ಆಂಡ ಬಂದಾಂಡ ಯಾಕೆ ಬೇಕಾ? ಹಿಂದಿನಿಂದ ಸಿಗ್ತದೆ. ಆರು ಗಂಟೆ. ಎದುರಿನಿಂದ ಬಂದಾದ್ರೂ ಹಿಂದಿನಿಂದ ಹೋಗ್ಬೇಕು. ಆರು ಗಂಡರತ್ತ ಆಗಲ್ಲ ಮಾರೆ. ನಾವು ಬಂದಾಗಿ ಎಷ್ಟು ಹೊತ್ತಾಗಿದೆ? ಹಾಗೆ ಬಹಳ ಹೊತ್ತಾಯ್ತು. ನಮ್ಮ ಊರಿನಲ್ಲಿ ಆಗುತ್ತಿದ್ರೆ ಈಗ ಒಂದು ಹಾಡೇ ಹಾಡ್ತಿದ್ರು. ಹೇಗೆ? ಬಂದರ ಬಂದರ ರಾಯ ಬಂದರು. ಅಲ್ಲ, ಭಾವ ಬಂದರೆ. ಭಾವ ನನ್ನ ಭಾವ ಬಂದ್ರೆ ಹೇಳ್ಬೇಕಷ್ಟೇ. ಹಾಗೆ ಇದು ಏನು ವಿಚಾರಣೆ ಮಾಡ್ಲಿಕ್ಕೆ ಯಾರಿಲ್ವೋ ಇಲ್ಲಿ? ನಾನೇ. ಮತ್ತೆ ಇದು ನಾವು ಆ ಯಾವ ಊರು? ಊರು ಧರಣಿ ಮಂಡಲ ಮಧ್ಯದೊಳಗೆ ಅವು ಹೆಂಗೆ ಎರ ಕಲ್ಪದೆ ಈತಿದ್ದೆಲ್ಲ ಜೋಕುಲು ಅನ್ಬಹುದು. ಗೊಲ್ಲ ಮಾರೆ, ಗೊಲ್ಲ ಸಂತಾನ ಇದು. ಗೊಲ್ಲ ಸಂತ. ಏನು ಮಾಡುದು? ನನ್ನ ತಪ್ಪಾದ. ನನ್ನ ವಾಕ್ಯ ಪೂರ್ತಿ ಆಗದೆ ನೀವು ಮಧ್ಯದಲ್ಲಿ ಬಾಯಿ ಹಾಕುದು ನನ್ನ ಯಾಕೆ? ಅಪ್ಪ ಅಮ್ಮನ ತಪ್ಪು ಮಾರೆ. ಅವಸರಕ್ಕೆ ನಾನು ಮಧ್ಯದಲ್ಲಿ ಬಾಯಿ ಹಾಕ್ತಾ ಇದ್ದೆ ಮೊದಲು. ಈಗ ಬಿಟ್ಟಿದ್ದೀರಾ? ಅವು ಮಧ್ಯ ಬಂದ ಹೆಂಗಿನ ಈಗ ಬಿಟ್ಟಿದ್ದೀರಾ? ಈಗ ಬಿಟ್ಟಿದ್ದೇನೆ. ಒಳ್ಳೇದು. ಧರಣಿ ಮಂಡಲ ಮಧ್ಯದೊಳಗೆ ಮೆರವ ದೇಶದಿ ಕರ್ನಾಟಕ ದೇಶದಲ್ಲಿ ಒಂದು ಊರುಂಟು. ಉಂಟದು ನಮ್ಮ ಕ್ಷೇತ್ರ ಉರುಂಟ ಉರುಂಟತ್ತು. ಉಂಟಲ್ಲ ಚಪ್ಪಟೆ ಕರ್ಮ ನಿನ್ನದು. ಒಂದು ಉರುಂಟು ಅಲ್ಲ ಅವನಿಗೆ ಭಾಷೆ ಇಲ್ಲ. ತುಳುವ ಭಾಷೆ ಇಲ್ಲ. ಭಾಷೆ ಹಾಗಲ್ಲ, ಆ ಭಾಷೆ ಬರುವುದಿಲ್ಲ ಅಂದು. ಅಲ್ಲಿಂದ ಮಾತು ನಾವು ಪಂಚಭಾಷಾ ಪ್ರವೀಣರು, ಗೊತ್ತಾಯ್ತಲ್ಲ? ಹೌದು, ಅರ್ಥ ಆಗ್ತದೆ ನಮ್ಗೆ. ನಾವು ಮಾತಾಡುವುದಕ್ಕೆ ಪ್ರಾರಂಭಿಸಿದ್ರೆ ಅಯ್ಯೋ, ಯಾವುದೆಲ್ಲ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಆರು ಪಂಚ ಭಾಷೆ ಈಗ ಮುಂದೆ ಕಟ್ಟೊಂದು 5 ದಿನ ತಂಬಿ ಚುಮ್ಮ ಇರ್ರ. ಈಗ ನೆಂಜಿನ ಮಾತಾಡ್ರು ಎಂಟ ಚುಮ್ಮಗೇನುಂಡತ್ತ ಮಾರಾಯ, ಹೆಚ್ಚಿನ ಈ ಭಾಷೆ ಅರ್ಥ ಆಗದೆಯೇ ಕೆಲವರೆಲ್ಲ ತಲೆಯಲ್ಲಿ ಹೊಡ್ಕೊಳ್ಳುದು, ದೊಣ್ಣೆ ಕಲ್ಲು ಹಿಡ್ಕೊಂಡು. ನಾವು ಸಂತೋಷ ಪಡಬೇಕು. ಹಲವಾರು ಭಾಷೆಗಳನ್ನು ಹೊಂದಿಯೂ ನಮ್ಮ ಭಾಷೆಯನ್ನು ನಾವು ಉಳಿಸಿಕೊಂಡಿದ್ದೇವಲ್ವಾ? ಇರುವುದಿಲ್ಲ ಪ್ರೀತಿ. ಹಾಗಾಗಿದ್ರೆ ನಾವು ಭಾಷೆ ಇದ್ದವರು ಅಂತ ಆಯ್ತು. ಕೇವಲ ಭಾಷೆ ಮಾತ್ರ ಅಲ್ಲ, ತೆಂಕು ಬಡಗು ಮಿಶ್ರಿತವ ಅಂತ. ಅಯ್ಯೋ ದೇವರೇ, ತೆಂಕು ಬಡಗು ಮಾತ್ರ ಅಲ್ಲ, ಆಮೇಲೆ ದಕ್ಷಿಣಾದಿ ಉತ್ತರಾದಿ ಎಲ್ಲವೂ ಉಂಟು ಈ ಮನುಷ್ಯನ ಕರ್ನಾಟಕ ದೇಶದೊಳಗೆ ದೇಶದೊಳಗೆ. ನಮ್ಮ ಕ್ಷೇತ್ರ ಯಾವುದು ಗೊತ್ತುಂಟ? ಇಲ್ಲ. ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ. ಇಲ್ಲಿ ಎಷ್ಟು ದಿನಕ್ಕೆ ಬಂದದ್ದು ನೀವು? ಯಾವುದು? ಬೇರೆ ಹಾಕಿ ಕೆಲಸಕ್ಕೆ ಬಂದದ್ದು? ಕೆಲಸಕ್ಕೆ ಬಂದದ್ದಲ್ಲ, ಅಲ್ಲಿಯ ಸಾಮಂತ ನಾನಿದ್ದೇನೆ. ಹೌದಾ? ಮತ್ತೆ ಹೆಸರು? ಪ್ರದೀಪೇಶ್ವರ. ಅದು ಪ್ರಜ್ವಲನಿಗೆ ಏನಾಗಬೇಕು? ಅವ ಏನಾಗಬೇಕು ಗೊತ್ತಿಲ್ಲ, ನನ್ನ ಹೆಸರು ಪ್ರದೀಪೇಶ್ವರ. ಪ್ರದೀಪೇಶ್ವರ. ಪ್ರದೀಪ ಅಂತ ಹೆಸರು, ಮತ್ತೆ ಈಶ್ವರ ಇಟ್ಟುಕೊಂಡದ್ದ? ಈಶ್ವರ ಸೇರಿಕೊಂಡದ್ದು. ಯಾಕೆ? ನಾನೇನು ಅಂತ ನನಗೆ ಗೊತ್ತುಂಟು, ನನ್ನ ಅಪ್ಪನಿಗೆ ಗೊತ್ತುಂಟು, ನನ್ನ ಅಮ್ಮನಿಗೆ ಗೊತ್ತುಂಟು. ಆದ್ರೆ ಸಮಾಜಕ್ಕೆ ಗೊತ್ತಾಗಬೇಕಾದ್ರೆ ನಾನೇನು ಅಂತ ತೋರಿಸಲೇಬೇಕು. ಅದ ಆ ಛಲ ನನ್ನಲ್ಲಿ ಬೇಕು ಎನ್ನುವ ಕಾರಣದಿಂದ ಬಂದದ್ದು. ಮಾತಾಡಗಳು ಗೊತ್ತು, ನೀರೇ ಗೊತ್ತಿದ್ದ? ನನಗೂ ಗೊತ್ತುಂಟು, ಅದನ್ನು ತೋರಿಸುವುದಕ್ಕೆ ಬಂದದ್ದು ಅಂತ ಹೇಳಿದ್ದು. ಹೌದು. ಇದು ಹೇಳಿದ ಹಾಗೆ ಇದು ಇಲ್ಲಿ ಏನು ಕಾರ್ಯಕ್ರಮ? ಕಾರ್ಯಕ್ರಮ ಮದುವೆ. ಅದೇ ನಮಗೆ ಓಲೆ ಬಂದಿದೆ, ನನಗೆ ಗೊತ್ತುಂಟು. ಓದ್ಲಿಲ್ಲ? ನನಗೆ ಗೊತ್ತುಂಟು, ನಾನು ಓದಿದ್ದೇನೆ. ನಿನಗೆ ಕೆಲಸ ಇಲ್ಲ ಅಂತ ಆಗ್ಬಾರ್ದಲ್ಲ. ಹಾಗೆ. ಅಯ್ಯೋ ದೇವರೇ, ರಾತ್ರಿ ಹಗಲು ನನಗೆ ಸಮಯ ಇಲ್ಲ ಇಲ್ಲಿ. ಆದ್ರೆ ಇಲ್ಲಿ ಸುಧಾರಿಕೆಗೆ ಇರುವ. ಹೌದಾ? ನಿನ್ನನ್ನು ಮಾತಾಡಿಸ್ಲಿಲ್ಲ. ನಾಳೆ ಅವರಿಂದ ಅಂತ ತಪ್ಪಾಗಿದೆ, ದೊಡ್ಡಬಳ್ಳಾಪುರ ಕ್ಷೇತ್ರದವರಿಂದ ಇಂಥ ತಪ್ಪಾಗಿದೆ ಅಂತ ನೀವು ಆಪಾದನೆ ಹಾಕುವುದು ನನ್ನ ಮೇಲೆ. ಮೊದಲೇ ನನ್ನ ಮೇಲೆ ಇಷ್ಟು ಆಪಾದನೆ ಉಂಟು, ಅದನ್ನು ಹೊತ್ತಿಕೊಂಡು ನಾನು ಈಗ ತಿರುಗುತ್ತಾ ಇದ್ದೇನೆ. ನಾನೇನು ಅಂತ ನನಗೆ ಗೊತ್ತುಂಟು, ನನ್ನ ಅಪ್ಪನಿಗೆ ಗೊತ್ತುಂಟು, ನನ್ನ ಅಮ್ಮನಿಗೆ ಗೊತ್ತುಂಟು. ದೊಡ್ಡಬಳ್ಳಾಪುರ ಸುಧಾಕರ್. ಪ್ರದೀಪೇಶ್ವರ. ಪ್ರದೀಪೇಶ್ವರ, ಸುಧಾಕರ್ ಅಲ್ಲ, ಪ್ರದೀಪೇಶ್ವರ. ಇದು ಮದುವೆ ಮದುವೆ ಸ್ವಯಂವರ ಸ್ವಯಂವರ ಬಂದದ್ದು ನಾನು. ಇದು ಹೇಳಿದ ಹಾಗೆ ಕುಡಿತೀರಾ? ನಮ್ಮದು ವ್ಯವಸ್ಥೆಯ ಬಗ್ಗೆ ಆಕ್ಷೇಪ ಉಂಟು. ನಾವು ಇಷ್ಟು ವರ್ಷದಲ್ಲೂ ನಮ್ಮ ಆಕ್ಷೇಪ ಯಾವುದರ ಬಗ್ಗೆ ಅಂತ ಕೇಳಿದ್ರೆ ವ್ಯವಸ್ಥೆಯ ಬಗ್ಗೆ. ನಮ್ಮನ್ನೊಂದು ಅಸ್ಪೃಶ್ಯರಾಗಿ ನೋಡ್ತಾ ಇದ್ದೀರಿ, ನಮಗೆ ಅದು ಬಹಳ ಬೇಸರ ಉಂಟು. ಮೊದಲಿಗೆ ಬಂದವರಿಗೆ ಆಸನ ಕೊಟ್ರೆ ಮತ್ತೆ ತಡವಾಗಿ ಬಂದವರಿಗೆ ಹಾಗಾದ್ರೆ ಏನಿಲ್ವಾ? ಮತ್ತೆ ನಾವೇನು ಏನು ಗಟ್ಟಿಗೋತ್ರ ಇಲ್ಲದೆ ಬಂದದ್ದ? ಹಾಸನ ದಾಯ ದೊಡ್ಡಬಳ್ಳಾಪುರ ಉಂಡತ್ತ ಅದಲ್ಲ ಊರಲ್ಲ ಮರೆ. ಹಾಸನಲ್ಲೆಲ್ಲ ಗೌಡರುಗಳಿದ್ದಾರೆ, ನಿನಗೆ ಯಾಕೆ ಅದು? ಇವನನ್ನು ಕೊಂಡು ಹೋಗಿ ಅಲ್ಲೇ ತಲೆ ಕಡಿಬೇಕು ಪಾಪಿಯನ್ನು. ಹಾಸನ ಅಂದ್ರೆ ಮಳೆ ಕುಳಿತುಕೊಳ್ಳುವುದು. ಅವ ಮೂಸದಾನ ಮಿತ್ತು ಓದ್ತೀನಿ, ಮೂಸದಾನ ಮಿತ್ತು ಓದ್ತೀನಿ. ನಿನ್ನದೇನು ಕೆಳಗೆ ಬಂದದ್ದು? ಅವು ತಿರ್ತಿ ಜಾರದಿಲ್ಲ.
ನನ್ನದು ಮೇಲೆ ನೋಡುವುದು. ಕಾಲ ತೊಳೆಯುವ ನೀರಿನಿಂದ ಹಿಡಿದು ಕುಳಿತುಕೊಳ್ಳುವ ಆಸನದಲ್ಲಿವರೆಗೆ ವ್ಯವಸ್ಥೆ ಸರಿಯಾಗಬೇಕು. ವ್ಯವಸ್ಥೆಯ ಬಗ್ಗೆ ನಮ್ಮ ಆಕ್ಷೇಪ ಉಂಟು. ಸ್ವಲ್ಪ ವ್ಯತ್ಯಾಸ ಆದ್ರೆ ಮತ್ತೆ ಹೇಳಿ, ಅಲ್ಲಿ ಸುಧಾರಿಸಿಕೊಳ್ತೇವೆ. ನಮ್ಮದೇ ಮನೆ ಅಂತ ತಿಳ್ಕೊಳ್ತೇವೆ. ನಮ್ಮದೊಂದು ಒಳ್ಳೆಯ ಸ್ವಭಾವ ಉಂಟು. ನಾವು ಹೋದಲ್ಲೆಲ್ಲ ಮನೆಯನ್ನು ನಮ್ಮ ಮನೆ ಅಂತಲೇ ತಿಳ್ಕೊಳ್ಳು. ಒಳಗೆ ಅಡುಗೆ ಮನೆಗೆ ಹೋಗ್ತೀರಾ? ಹೇಳಿದ್ದು ನಾನು, ಅಡುಗೆ ಮನೆಗೆ ಮತ್ತೆ ಮಲಗುವ ಮನೆ ಎಲ್ಲ ಸಮಾನತೆ ಎನ್ನುವ ಹಾಗೆ ಹೇಳಿ. ಮತ್ತೊಬ್ಬರು ಎನ್ನುವಂತಹ ಪ್ರತ್ಯೇಕತೆ ನಮ್ಮಲ್ಲಿಲ್ಲ. ನಮ್ಮದೆಲ್ಲ ಏನಿದ್ರು ಒಂದು ಕೈಯಲ್ಲಿ 5 ಬೆರಳುಗಳಿದ್ದ ಹಾಗೆ ತೆರೆದರದ. ಅದು ಶಸ್ತ್ರಚಿಕಿತ್ಸೆ ಮಾಡಿದ್ದು ತೆರೆದರದ. ಅವನಿಗೆ ಬೇಡದ್ದೆಲ್ಲ ಬೇಗ ತಲೆಗೆ ಹೋಗ್ತದೆ. ಒಳಗೆ ಹೊರಗೆ ಇಲ್ಲ. ಒಳಗೊಂದು ಹೊರಗೊಂದು ಇಲ್ಲ. ನಮ್ಮದು ನೋಡು, ಕೈ ನೋಡು. ನೀವು ಅಲ್ಲ, ನನ್ನ ಕೈ ನೋಡು ಅಂತ ಹೇಳಿದ್ದು. ವ್ಯತ್ಯಾಸ ಕಾಣ್ತದ ಅಂತ. ಹೂವಿನ ಹಾಗೆ ಅಂತ ಗ್ರಹಿಸಿ. ಎಲ್ಲರಿಗೂ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾಯಿತು ತಾನೆ. ಎಲ್ಲರೂ ತೃಪ್ತರಾಗಿದ್ದಾರೆ ತಾನೆ. ಈ ಹೊತ್ತಿಗೆ ಪರಶುವನಿಂದ ನಮಗೆ ಅನುಗ್ರಹಿತವಾದ 800 ಜನರು ಹೊತ್ತುಕೊಂಡು ಬಂದಂತಹ ಧನುಸ್ಸೊಂದಿದೆಯಲ್ಲ, ಅದನ್ನು ಮುಂದಿಡುವ ವ್ಯವಸ್ಥೆ ಅವರವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಸ್ಪಷ್ಟವಾಗಿ ವಿಸ್ತರಿಸುವಂತಹ ಹೊಣೆಗಾರಿಕೆ ನಿನ್ನದು. ಬೇಗ ಮುಗಿಸಿ ಬಾ. ನೆರೆದಿರುವಂತಹ ಎಲ್ಲ ರಾಜಕುಮಾರರೇ, ಇಲ್ಲಿ ಇವತ್ತು ಮದುವೆ ಆಗಬೇಕಾದರೆ ಇಲ್ಲಿಯ ಒಂದು ಪಣದ ನಿಯಮ ಅಂತ ಉಂಟು. ಇದು ಪೂಜಿಸಿಟ್ಟಂತಹ ಶಿವನ ಧನುಸ್ಸು. ಈ ಶಿವನ ಧನುಸ್ಸನ್ನು ತನ್ನದಾದಂತಹ ಪೌರುಷದಿಂದ ಯಾರು ಎದೆಯೇರಿಸ್ತಾನೋ ಅಂತವನಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡುವುದು ಎಂಬುದಾಗಿ ಸ್ವಯಂವರವನ್ನು ಏರ್ಪಡಿಸಲಾಗಿದೆ. ಈ ಹೊತ್ತಿಗೆ ಹುಟ್ಟಿಕೊಳ್ಳುವ ಪ್ರಶ್ನೆ, ಸೀತೆಯನ್ನು ಮದುವೆ ಮಾಡಿಕೊಡುವುದು ಹೌದು, ಸೀತೆಯಲ್ಲಿದ್ದಾಳೆ ಹೌದು ತಾನೆ? ಹಾಗೊಂದು ಪ್ರಶ್ನೆ ಯಾರಿಗೂ ಹುಟ್ಟಿಕೊಳ್ಳಕೂಡದು. ಅವರಿಗೆ ಬಿಲ್ಲು ನೋಡಿದ ಕೂಡಲೇ ಮನಸ್ಸಾಗಲಿಕ್ಕಿಲ್ಲ, ಮದುಮಗಳ ಮುಖ ನೋಡದೆ ಮನಸ್ಸಿಗೆ ಬರಲಿಕ್ಕಿಲ್ಲ. ಹೌದು ತಾನೆ? ನೀವು ಇಷ್ಟು ದೊಡ್ಡ ಬಿಲ್ಲು ತೋರಿಸಿದ್ದೀರಲ್ಲ, ನಾವು ಒಮ್ಮೆಮ್ಮೆ ಹೋದಲ್ಲಿ ನಮ್ಮ ಬಿಲ್ಲು ಎಷ್ಟು ದೊಡ್ಡದಾಗ್ತದೆ ಗೊತ್ತುಂಟಾ? ಕೊಡ್ತೀರಾ? ಅಲ್ಲ, ಬಿಲ್ಲು ಅಗತ್ಯಕ್ಕೆ ಹೆದೆ ಏರಿಸುವಾಗ ನಮ್ಮ ಬಿಲ್ಲನ್ನು ಎಷ್ಟು ದೀರ್ಘವಾಗಿ ಬೇಕಾದ್ರೂ ಅಥವಾ ಎಷ್ಟು ಕುಗ್ಗಿಸುವಂತಹ ಸಾಮರ್ಥ್ಯವುಳ್ಳವರು ನಾವು. ಕೇವಲ ಬಿಲ್ಲಿಗಾಗಿ ಬಂದವರಲ್ಲ. ಬಿಲ್ಲಿಗೆ ಪಣವಾಗಿ ಒಡ್ಡಬೇಕಾದಂತಹ ಹೆಣ್ಣೆಲ್ಲಿದ್ದಾಳೆ, ಅವಳ ಮೋರೆಯನ್ನು ನೋಡಿದ ಕ್ಷಣ ನಮಗೊಂದು ಒಂದು ಉಲ್ಲಾಸ, ಒಂದು ಉತ್ಸಾಹ ಎಲ್ಲ ಬಂದ್ರು ಬರ್ಬೋದು. ನಮಗೆ ಉಲ್ಲಾಸ ಉತ್ಸಾಹ ಯಾವಾಗಲೂ ಇರ್ತದೆ. ಕೆಲವೆಲ್ಲ ಆದರೆ ಒಂದು ನಿಮಗಲ್ಲ ಮಾರೆ, ಕರೆದಿರುವ ಬಹಳ ಮಂದಿಯಲ್ಲಿ ಕೆಲವರು ಇರಬಹುದು. ಅಂದ್ರೆ ಈ ಬದಿಯಲ್ಲಿ ಎಲ್ಲ ಇರುವವರಿಗೆ ಈ ಬದಿಯಲ್ಲೆಲ್ಲ ಇರುವವರಿಗೆ ಹೇಗೂ ಆಯ್ತಲ್ಲ. 2 ಸಲ ಜಾಗ ಬದಲಾವಣೆ ಮಾಡಿದೆ. 3ನೇ ಸಲಕ್ಕೆ ನೇರ ಅಲ್ಲಿಗೆ ಹೋಗಿ ಬಿಚ್ಚು ಮುಗಿತದು. ಇದು ಮುಖ ನೋಡಿ ಉಲ್ಲಾಸ ಬಂದ್ರೆ ಸಾಲದು, ಆ ಉಲ್ಲಾಸದಲ್ಲೇ ಎದೇರಿಸಬೇಕು ಬಿಲ್ಲು. ಮೀಸೆ ಅಂದ್ರೆ ಮೀಸೆ ಅಲ್ಲ ಮಾರ. ಈ ಹೊತ್ತಿಗೆ ಸ್ವಯಂವರ ಮಾಲೆಯನ್ನು ನಿನ್ನ ಕೈಗೆ ಕೊಡುತ್ತಿದ್ದೇನೆ. ಇದು ಅಂಗ, ವಂಗ, ಕಳಿಂಗ, ತೌಳವ ದೇಶದಿಂದ
ಇನ್ನು ಕೆಲವು ಬೇರೆ ಬೇರೆ ಕಡೆಗಳಿಂದ ಬಂದಂತ ಅರಸಕುವರರ ಎಲ್ಲ ಪರಿಚಯವನ್ನು ಮಾಡಿದ್ದಾಗಿದೆ. ಒಮ್ಮೆ ಎಲ್ಲರನ್ನೂ ನೋಡಿದ್ದೆ ತಾನೆ. ಹೊಣ ಏನು ಎನ್ನುವುದು ಸ್ಪಷ್ಟವಾಗಿ ನಿನಗೂ ಮನವರಿಕೆ ಆಗಿದೆ ತಾನೆ. ಚಾರಕ, ನಡೆಯಲಿ ನಡೆಯಲಿ ನೋಡೋಣ ಒಬ್ಬೊಬ್ಬರೇ ತಮ್ಮ ಪರಾಕ್ರಮ ಅಂಗ ಭೂಮಿ ಪೋಲನೆಂದು ಎದ್ದು ಎದ್ದು ಅಂದ್ರೆ ಇಂದು ಸ್ವಲ್ಪ ಹೇಳುವುದು ಕೇಳಿದ್ದೇನೆ. ಆದ್ರೆ ಇನ್ನು ಒಂದು ಅವಕಾಶ ನನಗೆ ಒದಗಿ ಬಂದಿದೆ. ಬಿಲ್ಲನ್ನು ಎತ್ತಿ ಬಿಲ್ಲೆತ್ತಿದ ಕರ್ಮ ನಿಮ್ಮದು, ಅದು ಜಾತಿ. ಎಲ್ಲ ಹೇಳಿಕ್ಕೆ ಹೋದ್ರೆ ಹೊತ್ತಾಗ್ತದೆ ಮಾರಾಯ. ಬಿಲ್ಲನ್ನು ಎತ್ತಿ ಅದು ಏರಿಸಿ ಸೀತೆಯನ್ನು ಮದುವೆ ಆಗುವಂತಹ ಚಂದವನ್ನು ಏನೋ ಮಾಡಬೇಕಾಗಿಲ್ಲ, ಏನು ಹೇಳಿದ್ರಲ್ಲಿ ತುಂಬಿತ್ತು. ಭವ್ಯ ಪರಂಪರೆಯುಳ್ಳ ಅಲ್ಲವೇ ಕುಲ ನಮ್ಮದು, ಭವ್ಯ ಪರಂಪರೆಯುಳ್ಳ ಅಲ್ಲವೇನೆ ಸಾಮ್ರಾಜ್ಯವನ್ನು ಕಟ್ಟಿದವರು ನನ್ನ ಅಪ್ಪ. ಬಾಬ್ರೆ ಭವ್ಯ ಪರಂಪರೆ ಉಳ್ಳ ಅವ ಸುಪುತ್ರ ನಾನು, ಪ್ರತಾಪರುದ್ರನ ಮಗನು. ಅಯ್ಯೋ, ಇನ್ನು ಹೆಚ್ಚು ಮಾತಾಡುವುದಿಲ್ಲ. ಇನ್ನು ಇಲ್ಲ. ಯುವ ಪೀಳಿಗೆ ತುಂಬಾ ಜನ ಇದ್ದಾರೆ, ಹೌದು. ಅವರಿಗೊಂದು ಅವಕಾಶ ಬೇಕು. ಈ ಜನ ಕೊನಪುನ ಸುರು ಎಂತದು ಕುಂಬಳಗಾಯ ಸುರುಚಿ ಜ್ಞಾನ ಸುರುಕು ಲಕ್ಕದೋಡ ಮಾತಾಡೋದು ಈ ಜನ ಈ ಬೆಲ್ಲು ನಿಂತ ಪದಮೋಪನ ತಮ್ಮ ನಾಮಧೇಯ ಪ್ರತಾಪರುದ್ರ. ಕಾಶಿ ಅಲ್ವಾ? ಕಾಶಿ ಅಲ್ವಾ? ಕಾಶಿ ಅಲ್ವಾ ಅಂತ ಕೇಳಿ. ಮಾನವ ದೇಶ ಭವ್ಯ ಪರಂಪರೆಯುಳ್ಳದ್ದು. ಭವ್ಯ ತುಂಬದ ಹೊಡೆದೆಯಾ? ಭವ್ಯ ನಾನು ಮಾತಾಡಿ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಪಡೆದಂತೆ ಬಿಲ್ಲನ್ನು ಎತ್ತುವುದಕ್ಕೆ ಪ್ರಯತ್ನಿಸಿ. ಮದುವೆ ಎಷ್ಟನೇ ಎಷ್ಟನೇ ಮದುವೆ? ಎರಡನೆಯದು ಆಗುವುದಕ್ಕೆ ಬಂದದ್ದು. ಎಷ್ಟು ಆಗ್ಬೋದು? ಒಂಜಿಲ ಆತೆಗಿಂದ ಮಂಡ್ಯ ಚಡುಲ್ಲ. ನಿಮ್ಮ ಹಣೆ ಬರ ನಿಮ್ಮದು. ಅದು ಕಡೆಯವರೆಗೆ ಆಗ್ಲಿಕ್ಕೂ ಇಲ್ಲ. ರಾಜಾನಾಂಬವಲ್ಲಭ ಅಲ್ಲವೇ? ಸಾಮರ್ಥ್ಯ ವ್ಯರ್ಥ ಮಾಡಬೇಡಿ. ಮಾತಾಡಿ ಆಯಾಸಗೊಂಡ್ರೆ ಮತ್ತೆ ಎತ್ತಬೇಡಿ. ನಾನು ಆವಾಗದಿಂದ ಕಾಯ್ತಾ ಇದ್ದೇನೆ ಯಾವಾಗ ಎತ್ತುವುದು ಅಂತ. ನಿಮ್ಮದು ಇಲ್ಲಿ ಬಂದು ಇಷ್ಟು ಭಾಷಣ ನಿಮ್ಮದು. ನಿಮ್ಮ ಹಸ್ತದ ಸತ್ವ ಇಂಗಿ ಹೋಗುವುದಕ್ಕಿಂತ ಮೊದಲು ಎತ್ತಿ. ಯಾವಾಗಲೂ ಇಂಗಿ ಹೋಗ್ಲಿಕ್ಕಿಲ್ಲ ನಮ್ಮದು. ಇದು 5 ವರ್ಷಕ್ಕೆ ತೊಂದರೆ ಇಲ್ಲ. ಒಂದು ಪ್ರಯತ್ನ ಮಾಡಿ ಬದಿಗದಿಲ್ಲ. ನಾಲ್ಕು ಜನ ಎಂತ ಹೆಣ ಹೊತ್ತುಕೊಂಡು ಹೋಗುದಾ? ನಿಮ್ಮದೊಂದು ಸಂದರ್ಶನ ಮಾಡುವ. ಹೇಗೆ ನಿಮ್ಮ ಅನುಭವ ಹೇಗಾಯಿತು? ನಿಮ್ಮ ಭವ್ಯ ಪರಂಪರೆಯಲ್ಲಿ ಅಲ್ಲ, ನೀವು ಅನುಭವ ಹೇಗಾಯ್ತು ಅಂತೇಳಿ ಆಗದಿದ್ರೆ ನೀವು ಪ್ರಯತ್ನ ಮಾಡದೆ ಹೋಗುದು ಅಂತಲ್ಲ. ಯಾರು ನೀವು? ನಾವು ನಮಗೆ ಇಂಥದ್ದೆಲ್ಲ ಲೆಕ್ಕವೇ ಅಲ್ಲ. ಯಾಕೆ ತಮ್ಮ ಸತ್ವ ಇಂಗಿತು? ಸತ್ವ ಇಂಗಳಿಲ್ಲ. ಇಂಗ್ಲಿಲ್ಲ. ಸತ್ವ ಇನ್ನೂ ಉಂಟು ನನ್ನಲ್ಲಿ. ಉಂಟು, ಎತ್ತಲಿಕ್ಕೆ ಆಗಲಿಲ್ಲ. ಎದೆಯಲ್ಲಿ 8 ಜನ ಭತ್ತ ಕೊಡ್ತಾರೆ.
ವಾ ಇಲ್ಲ ಮತ್ತೊಂದು ಇತ್ತು ಮಾರೆ. ಏನು ಮಾತಾಡ್ತಾ ಅಂತ ಗೊತ್ತಾಗ್ಲಿಲ್ಲ. ಬೆಳ್ತಿಗೆ ಅಕ್ಕಿ ತಿಂದದ್ದ ಅಂತ. ಉಷ್ಣ ಆಗ್ತದೆ. ನಿಮಗೆ ಅದು ಹೆಚ್ಚಾಗಿದೆ. ನಾವು ಹೋಗುವಾಗ ಉಂಟ ಕುಚ್ಚಲು ಅಂತ ಕೇಳಿ ಹೋಗುದು. ಏನು ಆದದ್ದೇನು? ಬರುವ ಸಮಸ್ಯೆ ಆಯ್ತು. ಊಟ ಮಾಡಿದೆ ಇಲ್ಲಿಗೆ ಹೊರಡುವಾಗ ನಾವು ತುಪ್ಪ ಇಲ್ಲದೆ ಒಂದು ಊಟ ಮಾಡುವ ಕ್ರಮವೇ ಇಲ್ಲ. ಇಳಿಯುವುದಿಲ್ಲ, ಹೊಟ್ಟಿಗೆ ಸೇರುವುದಿಲ್ಲ. ಮನೆಯಲ್ಲೇ ತುಪ್ಪ ಅಂತ. ವಾ ಮನೆಯಲ್ಲೇ ನಾವು ನಿಮಗೆ ನಿಮಗೆ ಯಾಕೆ ಮಾರೆ? ತುಪ್ಪದಲ್ಲಿ ಊಟ ಮಾಡಿ. ದನದ್ದೆ ತುಪ್ಪ ದನದ್ದ ಹಂದಿಯದು ಊಟ ಮಾಡಿದೆ, ಕೈ ತೊಳೆದೆ, ಅದ್ರ ಸರಿಯಾಗಿ ಅದ್ರ ಮತ್ತೆ ಹೋಗಿಲ್ಲ. ಬಿಸಿ ಇರ್ಲಿಲ್ಲ ಮನೆಯಲ್ಲಿ? ಬಿಸಿ ಬಿಸಿ ನೀರು ಇರ್ಲಿಲ್ಲ ಅಂದ್ರೆ ನಿನ್ನ ಮಾತು ಕೇಳುವಾಗ ಈಗ ನನಗೆ ಇಲ್ಲಿ ಬಿಸಿ ಆಗ್ತಾ ಉಂಟು. ಬಿಸಿ ನೀರಲ್ಲಿ ತೊಳಿಬೇಕು. ಊಟ ಮಾಡಿ ಕೈ ತೊಳೆಯುವ ಅಭ್ಯಾಸ ಇಲ್ಲ. ತೊಳ್ತಿದ್ದೇನಯ್ಯ, ಬಿಸಿ ನೀರಲ್ಲಿ ತೊಳಿಲಿಲ್ಲ ಅಂತ. ಹಾಗೆ ಅದು ಹಿಡಿಯುವಾಗ ಜಾರಿತು. ಮತ್ತೆ ಒಂದು ಎತ್ತುತ್ತಿದ್ದೆ, ಇವರಿಗೆ ಅವಕಾಶ ಇಲ್ಲ ಅಂತ ಆಗ್ತದೆ. ಸುಮ್ಮನೆ ಬಂದದ್ದು ಅಂತ ಆಗ್ತದೆ. ನಮ್ಮದು ಬಿಚ್ಚಿದ ಹೃದಯ ನಮ್ಮದು. ಆಗ್ಲಿ, ಎಲ್ಲರದ್ದು ಬಿಚ್ಚಿದ ಹೃದಯ. ಸಂತೋಷ ಆಯ್ತು. ನಾನು ಆಡಬಹುದು ಬಿಚ್ಚಿಲ್ಲ. ಇದು ಹೇಳಿದ ಹಾಗೆ ಅವಸರ ಬೇಡ. ಇಲ್ಲಿ ಸುಮ್ಮನೆ ಇರಿ. ಎಲ್ಲ ಆದ ನಂತರ ಭರ್ಜರಿ ಉಂಟು ಊಟ ಆಗು. ಇನ್ನು ತುಪ್ಪದ ಪಸೆ ಇದ್ರೆ ನೆಲ್ಲಿಕಾಯಿಯ ಎಲೆಯನ್ನು ಜಜ್ಜಿ ಕೈಗೆ ಹಚ್ಚಿಕೊಳ್ಬೇಕು. ಇನ್ನು ನಾನು ತೆರಳ್ತೇನೆ, ಸಮಯ ವಿಳಂಬ ಮಾಡುವುದಿಲ್ಲ. ನಿಮಗೂ ನೆನಪಿರ್ಲಿ, ಬೇಗ ಮುಗಿಸಿ ಬನ್ನಿ. నేను పొద్దు మొత్తం పోయింది లెక్కవాడు పాటర్ల యావుది ಬೇಲವನ್ ಪೋಸ್ಟ್ ಎಂಕಲ್ ಎತ್ತು ಕೊಟ್ಟು ಬಿಲ್ ದರ್ಬಾರತ್ತ ಎತ್ತು ಕೊಟ್ಟು ದರ್ತೀಜ್ ಅಂಕಲ್ ಬಿಲ್ ಒಂತಂತೆ 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 ಬೆನ್ನಿನ ಸಿಪ್ಪೆ ಸುಳಿಲಿಲ್ಲ ಎಂಚಿನ ಅಲ್ಲಿ ಎಲ್ಲ ಎತ್ತಿ ಇದು ಬಿಲ್ ಎತ್ತು ಕೊಟ್ಟು ದರ್ತೀಜ್ తీరుండు నిఖిలన భాష బర్పుజిన లెక్క వాడొచ్చు ఎంకుల భాషను బుల్లెపావడు నీతి మాట్లాడినట్టుంది బారందట్టు నిఖిల కాలుతుంది అంకుల్ నేనింత ఎంత దర్పు ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಶಿವನೇ, ನೀವು ಯಾವ್ಯಾವುದನ್ನೆಲ್ಲ ಕೊಲೆ ಮಾಡ್ತೀರಾ? ಅಷ್ಟೇ ಆತೆ ಕಲ್ತೊಂದು ಐತಿ ಅದರಲ್ಲಿ ಇರುವುದಷ್ಟೇ ಪಾತರೆಕ್ಕಿ ಬಂದಾಗತ್ತ ಬೇಲ ತುಂಬು ಇತ್ತ ದರ್ಪು ಸರಿ. ಎಂತ ಬಂದಿನಿ ಹೂವಿನ ವೈದ್ಯರಿಗೆ ಕರೆ ಮಾಡ್ಬೇಕ ಮರ ಕರ್ಮ. ಇದನ್ನು ಅಲ್ಲಿಗೆ ತಲುಪಿಸುವ ಅಂತ ಹೇಳಿದ್ರೆ ಭಾಷೆಯೂ ಬರುವುದಿಲ್ಲ. ಇವ ಹೇಳುವುದು ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ. ತೀರಂದ ಯಾವುದಕ್ಕೆ ಬಿಡುವುದು ಮತ್ತೊಂದಕ್ಕೆ ಚುಚ್ಚಿಯಾರ ಅವರು ತೀರಂದತ್ತಮ್ಮ ಮತ್ತೆ ಬಿಲ್ಲಿಯಾನು ದೆರ್ತೊಂದಿತ್ತು ಮತ್ತೇನು ಬಿಲ್ಲಲ ಮಿತ್ತು ಬರೊಂದಿತ್ತು ಅಪ್ಪಗೆನ್ನ ಮಂಡೆ ಒಂದು ಯೋಚನೆ ಬತ್ತು ಯಾವುದು ಮದಿಮೆ ಆಪುನೆಡ್ ತುಂಬೆ ಪೊನ್ನು ಈತ ಮಲ್ಲ ಬಿಲ್ಲು ಕೊರಿಯ ನನ್ನ ಮದಿಮೆ ಬುಕ್ಕ ಎತ್ತು ಮಲ್ಲ ಬಿಲ್ಲು ಕೊರುವಾಗ ಮತ್ತೆ ನೀರು ಹಕ್ಕದಿಕೊಂಡು ಮರಕ್ಕೆ ಹೋಗ್ಬೇಕಷ್ಟೇ, ಇಲ್ಲ ಇದರಲ್ಲಿ ಅವರು ಬಾವಿ ನೋಡ್ಬೇಕಷ್ಟೇ. ನಮ್ಮ ಒಟ್ಟಾರೆ ಕೊಟ್ರೆ ಇಲ್ಲಗ ಒಂದಿನ ಮದಿಮೆ ಅವೇ ಸಮಸ್ಯೆ. ಹೌದಪ್ಪ.
ಓಲ ದಿನಾಲ ಒಂದೊಂದು ಬಿಲ್ಲು ಕಂತುಕೊಂಡು ಯಾಂತಾದ್ರು ಸೈಪುಂಡು ಹಾಗಾದ್ರೆ ನಮ್ಮದು ಮರಿ ಡೊಳ್ಳು ಏನಿಲ್ಲ ಅಲ್ಲಿ ನಿಕ್ಕಲ ಕೊರಿಯಾರ್ನಲ್ಲ ಎಂಕ ಬರ್ತಿ ಇರ ಮುಡಿಯ ಬರ್ ನಾನು ಬಡಿಯಾರ ಬಿದ್ದದು ಯಾರಿಗೆ ಹಾ ಎಂದಲ್ಲ ನೀನು ನನಗೆಂತ ಹೇಳಿದ್ದು ಅವಕಾಶ ಕೊಡ್ತೇನೆ ಅವಕಾಶ ನನಗೆ ನಾನು ಕೊಣ್ಣಕ್ಕೆ ಅನ್ಬೋದು ನನಗೆ ನಂಬರ್ಲ ನಿನಗೆ ಧರ್ಮಕ್ಕೆ ಎಷ್ಟು ಬೇಕು ಮಾರೇ ಅವಕಾಶ ಎಂಕ ಬರ್ತಿ ಮಕ್ಕಳು ಉಳ್ಳಾರತ್ತ ಬರ್ತಾನೆ ಇಲ್ಲಿ ಬಾ ನಾನು ಅಷ್ಟು ಸುಲಭದಲ್ಲಿ ಕಳಿಸ್ಲಿಕ್ಕೆ ಆಗುದು ಬರ್ತಿ ಮಾರಿ ಅವ್ನು ಹೋಗ್ಬೇಕು ಅದು ಬರ್ತಿ ಅವ್ನು ಹೋಗ್ಬೇಕು ಅನ್ನತ್ತ ನೀನು ನನಗೆ ಇಲ್ಲಿ ಅವಕಾಶ ಕೊಡುವುದಾ ಅದು ಧ್ಯಾನ ತಿರ್ತನ ನಿಕ್ಕಿತ್ತಲ್ಲ ಯಾರಿಗೆ ಅವಕಾಶ ಎತ್ತು ಇನ್ನೊಂದು ಅವಕಾಶ ಕೊಟ್ಟ ಅವಕಾಶದಲ್ಲಿ ನನಗೆ ಅವಕಾಶ ಕೊಟ್ಟದ್ದಲ್ಲ ನಿನಗೆ ಕೂಡದೆ ಹೋಗುವುದು ಅಂತ ಹೇಳು ನಿಮ್ಮದು ತೌಳವನಾಡಿನವರದ್ದು ಇದೇ ಆಗುದಿಲ್ಲ ನಮಗೆ ಒಂತ ಮರ್ಯಾದೆ ದೆಪ್ಪೊಚ್ಚಿ ಯಾರಿಗೆ ಒಂಜಿ ಬೆಳೆಯುತ್ತಿರೋ ಯುವ ಪ್ರತಿಭೆ ಪುಣ್ಯಾತ್ಮ ಬುಲೆಪಾಲೆ ಕರ್ತ ಹೊಚ್ಚಿ ಅದು ನಿನಗೆ ಬೇಕು ನಮ್ಮಲ್ಲಿ ಸ್ವಲ್ಪ ನಯ ವಿನಯದಿಂದ ನೀನು ವ್ಯವಹರಿಸಬೇಕು ಅವು ಅಲ್ಪ ತಿಕ್ಕಲಿ ಮಾತೊಂದು ಬರ್ಬೋ ನಾನು ಆಗಲೇ ಹೇಳಿದ್ದೇನೆ ನನಗೆ ಕುಣಿದ್ರೆ ಮಾತಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹಾ ಕಣ್ಣು ಕತ್ತಲೆ ಬಂದ ಹಾಗಾಯಿತು. ಅರಸಿನ ಹುಡಿ ಚೆಲ್ಲಿದಾಗ ಆಯ್ತಾ ಕಣ್ಣಿಗೆ? ಪೂಜೆಯನ್ನು ಮಾಡುವಂತಹ ಅರ್ಚಕರು ದರ್ಬೆಯನ್ನ ಯಾವ ರೀತಿ ಎತ್ತುತ್ತಾರೋ ಆ ರೀತಿಯಾಗಿ ಈ ಬಿಲ್ಲನ್ನು ಎತ್ತಬೇಕು ಎನ್ನುವ ಹಾಗೆ ನಾ ಭಾವಿಸಿದ್ರೆ ಸತ್ವ ಇಂಗಿ ಹೋಯಿತು. ಹೆಚ್ಚು ಸತ್ವದವರು ನೀವು ನಾವು ಗ್ರಹಿಸಿದ್ವಿ. ನಿಮ್ಮದು ಹೆಂಗಿತ ಅಂದ್ರೆ ಕಾರಣ ಉಂಟು. ಏನು? ಬರುವಾಗಲೇ ನಾವು ಹುಡುಗಿಯನ್ನು ನೋಡಿದ್ದೇವೆ. ಬರುವಾಗಲೇ ನೋಡಿ ಆಯ್ತಲ್ಲ ಹುಡುಗಿಯನ್ನು. ಇಣುಕಿ ಕದ್ದು ನೋಡಿದ್ದ? ಕದ್ದು ನೋಡಿದ್ದಲ್ಲ, ಸಭೆಗೆ ಬಂದ ಮೇಲೆ ನೋಡಿದ್ದು. ಸರಿಯಾಗಿ ಒಮ್ಮೆ ನೋಡಿ ಅಂತೆ. ನಮಗೂ ಆ ಹುಡುಗಿಗೂ ಯಾವುದ್ರಲ್ಲಿ ಆದ್ರೂ ಒಂದು ಹೋಲಿಕೆ ಆಗ್ತದ? ಮತ್ತೆ ಅದೊಂದು ಗಿಳಿ ಗಿಳಿ ಮರಿ ಹಾಗೆ. ಹೌದಾ? ನಾವು ನೋಡಿ ಅಂತೆ ಕೊಪ್ಪಿದತಿ. ಅದಕ್ಕೆ ತಕ್ಕ ಎರಡು ಮೀಸೆ. ನಮ್ಮ ಆಳಂಗಕ್ಕೆ, ನಮ್ಮ ವಿಶಾಲವಾದಂತಹ ದೇಹ ಪ್ರಕೃತಿಗೆ, ನಮ್ಮ ಅರ್ಧಚಂದ್ರಾಕೃತಿಯ ಹಣೆಗೆ, ನಮ್ಮದಾದ ನೀಳವಾದಂತಹ ಕಂಗಳಿಗೆ. ಚಂದ್ರಾಕೃತಿಯ ಹಣೆ ಅಲ್ಲ, ಮತ್ತೆ 1.5 ಚಂದ್ರಾಕೃತಿ ಹೆಚ್ಚು ಹಾಗೆ ಉಂಟಲ್ಲ, ಚಂದ್ರ ಉಂಟಲ್ಲ. ಇಲ್ಲಿ ಚಂದ್ರ ಬೇಕಾದ್ದು. ಚಂದ್ರ ಇದ್ದಾನಲ್ಲ, ಚಂದ್ರ ಇದ್ದಾನೆ. ಅರ್ಧ ಆಗಲಿ ಪೂರ್ತಿ ಆಗಲಿ. ಚಂದ್ರನಿಗೆ 2 ಕಾರ್ಯಕ್ರಮ ಇತ್ತು. ಎಂತದ್ದು ಮಾಡುದು? ಏನ್ ಮಾಡ್ಲಿಕ್ಕೆ ಆಗ್ತದೆ? ಒಂದು ಕಡೆಯಲ್ಲಿ ಅರ್ಧ ಆಗ್ತದೆ, ಮತ್ತೊಂದು ಕಡೆ ಪೂರ್ಣ ಪೂರ್ತಿ ಆಯ್ತು. ಈಗ 2 ಕಡೆಗೆ ಬಂದಿದ್ದಾನಲ್ಲ ಚಂದ್ರ, ಬಿಡಿ. ಅರ್ಧ ಚಂದ್ರಾಕೃತಿಯ ಪಣೆ, ನೀಳವಾದ ನಾಸಿಕ,
ಕುರಿ ಹಗ್ಗದಂತಿರುವ ಮೀಸೆ. ಇದಕ್ಕೆಲ್ಲ ಸರಿ ಸಮಾನ ಆ ಹೆಣ್ಣೆ ಆಗ್ಲಿಕ್ಕಿಲ್ಲ. ಅಲ್ಲ. ಚಂದ್ರ ಎರಡೆರಡು ಕಾರ್ಯಕ್ರಮಕ್ಕೂ ಹೋಗ್ತಾನೆ. ಮುಚ್ಚುವಾಯ್ತು. ಈ ಜನ ಒಂದಕ್ಕೂ ಹೋಗುದಿಲ್ಲ, ಕೆಲವರೆಲ್ಲ ಹೇಳಿಕೆ ಕೊಟ್ಟರು ಹೋಗುದಿಲ್ಲ. ತಪ್ಪಿಸುವುದೇ ಅಂತಲ್ಲ. ಹೋಗಿದ್ದೆ. ಅದು ನೀವೇ ಜನ. ಅಲ್ಲ, ಯಾರು ಅನ್ಯರ ವಿಷಯವನ್ನು ನಮ್ಮಲ್ಲಿ ಲೋಕಾಭಿರಾಮ. ಪ್ರಸ್ತಾಪಿಸ್ತಾ ಇದ್ದಾರೆ. ಇಲ್ಲಿ ಬನ್ನಿ, ನಿಮ್ಮಲ್ಲಿ ಒಂದು ನಾನು ಇದನ್ನೊಂದು ಮುಗಿಸದಿದ್ರೆ ನಾಳೆ ನನಗೆ ಅಪವಾದ ಬರ್ತದೆ. ನನಗೆ ಗೊತ್ತುಂಟು, ಉಳಿದವರು ಹೇಳ್ತಾ ಇದ್ದಾರಲ್ಲ. ಹೇಳುವವರು ಹೇಳಿ, ನಾನೊಂದು ಮಾತನ್ನು ಹೇಳುತ್ತೇನೆ. ಯಾವುದೇ ಕಾರ್ಯಕ್ರಮಕ್ಕೆ ಒಬ್ಬ ನಿರ್ದಿಷ್ಟವಾದಂತ ಒಪ್ಪಿಕೊಂಡಂತಹ ಒಬ್ಬ ವ್ಯಕ್ತಿ ಹೋಗಲೇಬೇಕಾದ ಅನಿವಾರ್ಯತೆಯನ್ನು ಹೊತ್ತವರಲ್ಲಿ ಯಾರು ಹೊತ್ತುಕೊಂಡಿರ್ತಾನೋ ಅಂಥವನಿಗೆ ಆ ಹೊಣೆಗಾರಿಕೆ ಇರ್ತದೆ. ಅದು ಏನು ಎನ್ನುವುದು ಗೊತ್ತಿದ್ದವರಿಗೆ ಗೊತ್ತುಂಟು, ಗೊತ್ತಿಲ್ಲದವರು ಅಪಪ್ರಚಾರ. ನನ್ನಂತವನಿಗೆ ಗೊತ್ತಾಗ್ತದೆ. ಬರುದಿಲ್ಲ ಅಂತಲ್ಲ. ಆ ಪ್ರಕರಣವನ್ನು ಎತ್ತಿದ್ದೇ ನೀವು. ಈಗ ನನ್ನಂತವನಿಗೆ ಗೊತ್ತಾಗ್ತದೆ. ಸುಮ್ಮನೆ ಇಲ್ಲಿ ಜಗಳ ಮಾಡಬೇಡಿ. ಜಗಳ ಮಾಡ್ಬೋದು. ರಾಜ್ಯದಲ್ಲಿ ಮುಗಿಸಿ ರಾಜ್ಯದಲ್ಲಿ ಮುಗಿಸಲಿಕ್ಕೆ ನಾವೇನು ಇಲ್ಲಿ ಯಾರು ಸಿಕ್ಕಿಕೊಂಡ್ರು? ನಾವು ಮದುವೆಗೆ ಬಂದದ್ದಲ್ಲ ಸ್ವಾಮಿ. ನಿಮಗೆ ಸೋಲು ಬರೋದಕ್ಕೆ ಕಾರಣ ಏನು ಗೊತ್ತಾ? ಏನು? ತೌಳವ ನಾಡಿನವರಿಗೆ ಸ್ವಲ್ಪ ತಾತ್ಸಾರ ಮಾಡಿದ್ದೀರಿ. ಅದೇ ಭಾಷೆಯಲ್ಲಿ ನೀವು ಬದುಕುವುದೇನು? ಹೌದಾ? ಈ ಮಣ್ಣು ಕಚ್ಚಿತ್ತು ಅಂತ ಹಾಗಾದ್ರೆ. ತುಳು ಮಣ್ಣು ಅಲ್ಲ, ಅಲ್ಲ. ನೋಡುವ ಅದೇ ಹಾಗಾದ್ರೆ. ನಾವು ಈಗ ಬದುಕುವುದು ಕೆಲವರು ಪ್ರಾಥಮಿಕ ಹಂತದಲ್ಲೇ ಅಲ್ಲಿ ಬದುಕಿ ಬಂದವರು. ಈಗ ನಮಗೆ ಹೇಳ್ತೀರಿ ಏನು ಮಾಡುವ. ಇರಲಿ, ಆದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ. ಹೌದೌದು, ಏನೇ ಇರಲಿ. ನಾನು ಬಂದದ್ದು ಯಾಕೆ? ನಾನು ಹುಡುಗಿಯ ಆಸೆಯಿಂದ ಬಂದದ್ದು ಅಲ್ಲ, ಬಿಲ್ಲನ್ನು ಎತ್ತುವುದಕ್ಕೂ ಬಂದದ್ದಲ್ಲ. ಹೇಳಿಕೆಗೆ ಇಲ್ಲಿಯ ಧರ್ಮದಂತೆ ಬಿಲ್ಲನ್ನು ಎತ್ತಿದ್ದೇನೆ, ಅದರಲ್ಲಿ ಸೋತಿದ್ದೇನೆ. ನಾನು ಬಂದದ್ದು ಯಾಕೆ ಗೊತ್ತಾ? ರಾಜರ್ಷಿಗಳ ಮಗಳ ಸ್ವಯಂವರ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ಹೊಂತಕಾರಿಗಳು ಬೇಡವಾ? ಹೌದೌದು, ಅದಕ್ಕೆ ಬೇಕಾಗಿ ಬಂದದ್ದು. ಮತ್ತೆ ನಮ್ಮದೊಂದು ಒಳ್ಳೆ ಅಭ್ಯಾಸ ಉಂಟು. ಇಲ್ಲಿ ಪೆಟ್ಟಾಗುದಿಲ್ಲ. ಹ? ಪೆಟ್ಟುದಿಲ್ಲ. ಅಲ್ಲ, ನಮ್ಮದೊಂದು ಒಳ್ಳೆ ಅಭ್ಯಾಸ ಉಂಟು. ಎಲ್ಲಿಯಾದ್ರೂ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಗೊತ್ತಾದ್ರೆ ನಾವೆಲ್ಲ ಮಧ್ಯರಾತ್ರಿಯಲ್ಲಿ ಎದ್ದು ಹೋಗುವಂತ ಒಂದು ಸ್ವಭಾವವನ್ನು ಹೊತ್ತವರು. ಹೆಂಗಸರ ಇದ್ದಲ್ಲಿಗ ಹೌದು, ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೌದೌದು, ನೀವು ಹೋಗುವ ಮಧ್ಯರಾತ್ರಿಯಲ್ಲಿ. ಹೌದೌದು. ಹಾಗಾಗಿ ನಾವು ಇಲ್ಲಿಗೆ ಬಂದದ್ದು. ಮತ್ತೆ ನಾವು ಹೋಗ್ತೇವೆ, ಕಾರ್ಯಕ್ರಮ ಮುಗಿಯುವಲ್ಲಿವರೆಗೆ ವಿಶ್ರಾಂತಿಯಲ್ಲಿರ್ತೇವೆ, ಬರ್ತೇವೆ. ಆಯ್ತಲ್ಲ? ನಾವು ಗೌರವಪೂರ್ವಕವಾಗಿ ಬಂದಿದ್ದೇವೆ, ನಮ್ಮನ್ನು ಗೌರವಪೂರ್ವಕವಾಗಿ ಕಳುಹಿಸಿಕೊಡಿ. ಬರ್ತೇವೆ. ಕಾರ್ಯಕ್ರಮ ಚಂದ ಕಾಣಿಸಿಕೊಡ್ತೀವಿ, ಆದಷ್ಟು ಬೇಗ ಹೋಗಿಬಿಡಿ. ಯಾವುದನ್ನು ನಿರೀಕ್ಷೆ ಮಾಡಬಾರ್ದು, ದೇವರು ಕೊಡ್ತಾರೆ. ಕೊಟ್ಟಾನು ಓ ದೇವರು. ನಿರೀಕ್ಷೆ ನೀವು ಮಾಡಬೇಡಿ, ನಮಗೆ ಗೌರವಪೂರ್ವಕವಾಗಿ.